ಹಿಂದೂ ಜಾಗರಣ ವೇದಿಕೆ, ಹಿಂದೂ ಯುವ ವಾಹಿನಿ ಬಂಟ್ವಾಳ ತಾಲೂಕು ಆಶ್ರಯದಲ್ಲಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಭಾಗಿತ್ವದಲ್ಲಿ ನಾಳೆ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಹೊನಲು ಬೆಳಕಿನ ಮುಕ್ತ ಕಬಡ್ಡಿ ಪಂದ್ಯಾಟ ಜಾಗರಣ ಟ್ರೋಫಿ 2021 ನಡೆಯಲಿದೆ. ಬಿಸಿ ರೋಡ್ನ ಗಾಣದ ಪಡ್ಪು ನಾರಾಯಣಗುರು ಮಂದಿರದ ಬಳಿಯ ಮೈದಾನದಲ್ಲಿ ರಾತ್ರಿ 8:30 ರಿಂದ ಮುಕ್ತ ಕಬಡ್ಡಿ ಪಂದ್ಯಾಟ ಆರಂಭವಾಗಲಿದ್ದು, ವಿಜೇತ ತಂಡಗಳಿಗೆ ನಗದು ಬಹುಮಾನ ಹಾಗೂ ಜಾಗರಣ ಟ್ರೋಫಿ ಲಭಿಸಲಿದೆ. ಇನ್ನು ಸ್ಪರ್ಧೆಗೆ ವಿಶೇಷ ಆಕರ್ಷಣೆಯಾಗಿ ಪ್ರೊ ಕಬಡ್ಡಿ ಆಟಗಾರರಾದ ಸುಕೇಶ್ ಹೆಗ್ಡೆ ಹಾಗೂ ಪ್ರಶಾಂತ್ ರೈ ಆಗಮಿಸಲಿದ್ದಾರೆ. ಈ ಕುರಿತಾಗಿ ನಿನ್ನೆ ಬಂಟ್ವಾಳದಲ್ಲಿ ಹಿಂದೂ ಜಾಗರಣ ವೇದಿಕೆ ಸುದ್ದಿಗೋಷ್ಠಿಯನ್ನು ನಡೆಸಿದ್ದು, ಈ ವೇಳೆ ಮಾತನಾಡಿದ ಹಿಂದೂ ಜಾಗರಣ ವೇದಿಕೆ ಪುತ್ತೂರು ಜಿಲ್ಲಾ ಸಂಪರ್ಕ ಪ್ರಮುಖ ನರಸಿಂಹ ಮಾಡಿ, ಹಿಂದೂ ಬಾಂಧವರಿಗೆ ಮಾತ್ರ ಈ ಕಬಡ್ಡಿ ಪಂದ್ಯಾಟದಲ್ಲಿ ಆಡಲು ಅವಕಾಶ ಎಂದು ತಿಳಿಸಿದ್ದಾರೆ. ಶ್ರೀ ನಾರಾಯಣಗುರು ಮಂದಿರದ ಬಳಿ ಇರುವ ಮೈದಾನದಲ್ಲಿ ನಡೆಯಲಿದೆ. ಈಗಾಗಲೇ ನಮಗೆಲ್ಲರಿಗೂ ಗೊತ್ತಿದೆ, ಕಬಡ್ಡಿಗೆ ಮತ್ತು ಸಂಘಟನೆಗೆ ಒಂದು ಹತ್ತಿರದ ಸಂಬಂಧ ಇದೆ. ಯಾಕೆಂದ್ರೆ ಸಂಘ ಮತ್ತು ಸಂಘಟನೆ ಪ್ರಾರಂಭ ಆಗುವಂತಹ ಸಂದರ್ಭದಲ್ಲಿ ನಾವು ಅದನ್ನ ಪ್ರಾರಂಭಿಸಿದ ದೃಷ್ಟಿಯೇ ಕಬಡ್ಡಿ ಆಟದೊಂದಿಗೆ, ಮೈದಾನದಲ್ಲಿ ಕಬಡ್ಡಿ ಆಟದೊಂದಿಗೆ ಈ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡಿದಂತ ಒಂದು ಇತಿಹಾಸ ಇದೆ. ಆದ್ರಿಂದ ಸ್ಪರ್ಧೆ ಮತ್ತು ಬಾಂಧವ್ಯವನ್ನ ಒಟ್ಟು ಮಾಡಬೇಕು, ಜೊತೆಗೆ ಹಿಂದುತ್ವದೊಂದಿಗೆ ಕ್ರೀಡೆಯನ್ನ ಗಟ್ಟಿ ಮಾಡಬೇಕು ಎನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಇಡೀ ಹಿಂದೂ ಸಮಾಜವನ್ನ ಕ್ರೀಡೆಯೊಂದಿಗೆ ಒಟ್ಟು ಮಾಡಬೇಕು ಎನ್ನುವ ಉದ್ದೇಶದೊಂದಿಗೆ ಯುವಕರಲ್ಲಿ ಕ್ರೀಡೆಯ ಒಂದು ಮನೋಭಾವನೆಯನ್ನ, ಸ್ಪರ್ಧೆಯ ಮನೋಭಾವನೆಯನ್ನ ಹಾಗೂ ಬಾಂಧವ್ಯದ ಮನೋಭಾವನೆಯನ್ನ ಯುವಕರಲ್ಲಿ ಹಾಗೂ ಸಮಾಜದ ಬಂಧುಗಳಲ್ಲಿ ಒಗ್ಗೂಡಿಸಬೇಕು ಎನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಹಿಂದೂ ಜಾಗರಣ ವೇದಿಕೆ ಈ ಹಿಂದೂ ಬಾಂಧವರಿಗೆ ಮುಕ್ತ ಕಬಡ್ಡಿ ಪಂದ್ಯಾಟವನ್ನ, ಜಿಲ್ಲಾ ಮಟ್ಟದ ಮುಕ್ತ ಕಬಡ್ಡಿ ಪಂದ್ಯಾಟವನ್ನ ಹಮ್ಮಿಕೊಂಡಿದೆ. ಈ ಕಬಡ್ಡಿ ಪಂದ್ಯಾಟದ ಉದ್ಘಾಟನಾ ಕಾರ್ಯಕ್ರಮ 17ನೇ ತಾರೀಕು ಇದೇ ಶನಿವಾರ ರಾತ್ರಿ ಗಂಟೆ 8:30 ರಿಂದ ಗಾಣದ ಪಡುಪಿನ ಬ್ರಹ್ಮಶ್ರೀ ನಾರಾಯಣಗುರು ಮಂದಿರದ ಬಳಿ ಇರುವ ಮೈದಾನದಲ್ಲಿ ನಡೆಯಲಿಕ್ಕಿದೆ. ಈ ಉದ್ಘಾಟನೆಯ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ ಮಾನ್ಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜಿಲ್ಲಾ ಸಂಘ ಚಾಲಕರಾಗಿರುವಂತಹ ಮಾನ್ಯ ಕೊಡ್ಮನ್ ಕಾಂತಪ್ಪ ಶೆಟ್ಟಿ ಇವರ ಅಧ್ಯಕ್ಷತೆಯಲ್ಲಿ ಹಿಂದೂ ಜಾಗರಣ ವೇದಿಕೆಯ ಕರ್ನಾಟಕ ದಕ್ಷಿಣ ಪ್ರಾಂತದ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಶ್ರೀ ಕೆ.ಟಿ. ಉಲ್ಲಾಸ್ ಇವರು ಈ ಕಬಡ್ಡಿ ಪಂದ್ಯಾಟವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅದೇ ರೀತಿ ಸಮಾಜದ ಊರಿನ ಎಲ್ಲರ ಗಣ್ಯರ ಉಪಸ್ಥಿತಿಯಲ್ಲಿ ಈ ಕಬಡ್ಡಿ ಪಂದ್ಯಾಟ ಉದ್ಘಾಟನೆ ಆಗಲಿಕ್ಕಿದೆ. ಎಲ್ಲ ಕ್ರೀಡಾಭಿಮಾನಿ ಬಂಧುಗಳಲ್ಲಿ, ಸಮಾಜದ ಬಂಧುಗಳಲ್ಲಿ ಹಿಂದೂ ಜಾಗರಣ ವೇದಿಕೆ ಬಂಟ್ವಾಳ ಹಾಗೂ ಹಿಂದೂ ಯುವ ವಾಹಿನಿ ಬಂಟ್ವಾಳ ಇದರ ವತಿಯಿಂದ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಕ್ರೀಡಾಕೂಟದಲ್ಲಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಂಡು ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕು. ಜೊತೆಗೆ ಕ್ರೀಡಾಕೂಟದಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು, ಕ್ರೀಡಾ ಪ್ರೇಕ್ಷಕರಾಗಿಯೂ ಭಾಗವಹಿಸಬೇಕು. ಈ ಎಲ್ಲ ಕ್ರೀಡಾಕೂಟವನ್ನು ತಾವು ಯಶಸ್ವಿಗೊಳಿಸಬೇಕು ಅಂತ ಹಿಂದೂ ಜಾಗರಣ ವೇದಿಕೆ ಬಂಟ್ವಾಳ, ಹಿಂದೂ ಯುವ ವಾಹಿನಿ ಬಂಟ್ವಾಳ ಇದರ ವತಿಯಿಂದ ಆತ್ಮೀಯವಾಗಿ ಸಮಾಜ